ಗುಜರಾತ್ನಲ್ಲಿ ಸಿಲುಕಿದ್ದ ಕರಾವಳಿಯ ಇಬ್ಬರು ಅಸಹಾಯಕ ಯುವಕರಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಹಾಯಕ್ಕೆ ಧಾವಿಸಿದ್ದು ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಇಬ್ಬರು ಯುವಕರು ಗುಜರಾತ್ನಲ್ಲಿ ಸಿಲುಕಿದ್ರು. ಭಾರತ ಲಾಕ್ಡೌನ್ ಆಗುವ 2 ದಿನಗಳ ಮೊದಲು ಗುಜರಾತ್ನ ರಾಜ್ಕೋಟ್ನಿಂದ ಹೊರಟ ಪುತ್ತೂರಿನ ಇಬ್ಬರು ಯುವಕರು ಗುಜರಾತ್ ಮಹಾರಾಷ್ಟ್ರ ಗಡಿ ಪ್ರದೇಶವಾದ ಗುಜರಾತ್ನ ವಲ್ಸಾಡ್ ಜಿಲ್ಲೆಯ ಅಂಬರ್ಗಾಂವ್ ಬಿಲಾಡ್ ತಾಲೂಕಿನ ಆರ್ಟಿಒ ಚೆಕ್ ಪೋಸ್ಟ್ ಬಳಿ ಸಿಲುಕಿದ್ರು. ಅಸಹಾಯಕ ಸ್ಥಿತಿಯಲ್ಲಿ ಈ ಇಬ್ಬರು ಯುವಕರು ಅಲ್ಲಿಂದ ವಾಪಸ್ ರಾಜ್ಕೋಟ್ಗೆ ಹೋಗಲಾಗದೆ ಈ ಕಡೆ ಪುತ್ತೂರಿಗೂ ಬರಲಾಗದೆ ಕಳೆದ 21 ದಿನ ದಾರಿ ಬದಿ ಕಾರಿನಲ್ಲೇ ಉಳಿದುಕೊಂಡಿದ್ರು. ಸಮಸ್ಯೆ ಬಗೆಹರಿಸುವಂತೆ ಯುವಕರು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಸ್ಪಂದಿಸಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಗುಜರಾತ್ ಜಿಲ್ಲಾಡಳಿತಕ್ಕೆ ಯುವಕರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಮನವಿ ಮಾಡಿತ್ತು. ತಕ್ಷಣ ಸ್ಪಂದಿಸಿದ ಗುಜರಾತ್ ಸ್ಥಳೀಯ ಜಿಲ್ಲಾಡಳಿತ ಇವರಿಬ್ಬರಿಗೆ ಅಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಇದರಿಂದ ಅಸಹಾಯಕತೆಯಲ್ಲಿದ್ದಂತಹ ಯುವಕರು ನಿಟ್ಟುಸಿರು ಬಿಡುವಂತಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸಂತ್ರಸ್ತ ಯುವಕ ಆಸಿಫ್ ಹುಸೇನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಆಸಿಫ್ ಅವರೇ. ನಮಸ್ಕಾರ. ಲಾಕ್ಡೌನ್ ಇಂದಾಗಿ ಗುಜರಾತ್ನಲ್ಲಿ ಬಹಳ ಸಂಕಷ್ಟಕ್ಕೆ ಸಿಲುಕಿದ್ರಿ. ಹತ್ರ 1 ತಿಂಗಳು ಕಾರ್ನಲ್ಲೇ ವಾಸ ಆಗಿತ್ತು ತಮ್ದು ಅಲ್ವಾ? ಸದ್ಯ ಜಿಲ್ಲಾಡಳಿತ ತಮ್ಮ ನೆರವಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ತಮ್ಗೆ? ನಮಗೆ ಅವಸ್ಥೆ ಅಂದ್ರೆ ಈಗ ನೀವು ಮೀಡಿಯಾದವರು ಸ್ವಲ್ಪ ಹೈಲೈಟ್ ಆದ ಕಾರಣ ಇಲ್ಲಿಯ ಮೀಡಿಯಾದವರು ಬಂದು ನಾವಿರುವಲ್ಲಿಗೆ ಬಂದು ಬಿಟ್ಟು ನಮ್ಮನ್ನು ವಿಚಾರಿಸಿದ್ರು ಏನು ಎಂತ ಅಂತೇಳಿ. ನಾವು ಹೇಳಿದ್ 20 ದಿವಸಗಳಿಂದ ಕಾರಿನಲ್ಲಿ ಮಲಗ್ತಾ ಇದ್ದೇವೆ ಹಾಗೆ ಹೇಗೆ ಅಂತ. ಹಾಗೆ ಕೂಡಲೇ ಮೀಡಿಯಾದವರು DC SP ಅವರಿಗೆ ಇನ್ಫಾರ್ಮೇಶನ್ ಕೊಟ್ರು. ಇಲ್ಲಿ 20 ದಿವಸದಿಂದ ಕರ್ನಾಟಕದ ಯುವಕರು ಬಾಕಿಯಾಗಿದ್ದಾರೆ ಅಂತ. ಹಾಗೆ ಕೂಡಲೇ ಅವರು ಕ್ರಮ ಕೈಗೊಂಡು ನಮ್ಮನ್ನು ಇಲ್ಲಿ ಕ್ವಾರಂಟೈನ್ ಅಲ್ಲಿ ಇರಲು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಆಗ ಅದಕ್ಕೆ ನಮಗೆ ಸಹಾಯ ಮಾಡಿದರು ಮೊಹಮ್ಮದ್ ಕಶಫ್ ಅಂತ. ಅವರ 2 ಫ್ಲಾಟ್ ಇದೆ, ಅದರಲ್ಲಿ ಒಂದು ಫ್ಲಾಟ್ ಅನ್ನು ನಮಗೆ ಬಿಟ್ಟು ಕೊಟ್ಟು ನಮಗೆ ತುಂಬಾ ಸಹಕರಿಸಿದರು ಕಶಫ್ ಸಯೀದ್. ಹಾಗೂ ನನ್ನ ತುಂಬು ಧನ್ಯವಾದಗಳು ನಮ್ಮ ಮೀಡಿಯಾ ಗೆಳೆಯರಿಗೆ. ಅವರ ಮೀಡಿಯಾದವರಿಂದ ಮಾತ್ರ ನನಗೆ ಈಗ ಉಪಕಾರವಾಗಿರೋದು, ಬೇರೆ ಯಾವುದೇ ಇದರಿಂದ ಸ್ಪಂದನೆ ಸಿಕ್ಕಿಲ್ಲ. ಕೇವಲ ಈಗ ನಿನ್ನೆಯಿಂದ ಇಡೀ TV ಚಾನೆಲ್ ಅಲ್ಲಿ ಬರ್ತಾ ಇದೆ. ನಮ್ಮ ಯಾವುದೇ ರಾಜಕೀಯದ ವ್ಯಕ್ತಿಗಳಾಗ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾರು ನಮ್ಮನ್ನು ಸಂಪರ್ಕಿಸಲು ಯತ್ನಿಸಿಲ್ಲ. ಮೀಡಿಯಾದವರ ನಿರಂತರ ಸತತ ಪ್ರಯತ್ನದಿಂದಾಗಿ ನಾವು ಈಗ ನೆಮ್ಮದಿಯಾಗಿ ಒಂದು ಫ್ಲಾಟಿಗೆ ಬಂದಿದ್ದೇವೆ. ಓಕೆ ಆಸಿಫ್ ಅವರೇ, ಲಾಕ್ಡೌನ್ ಮುಗಿಯುವವರೆಗೂ ಅಲ್ಲಿರೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಲ್ವಾ ತಮ್ಗೆ? ಇಲ್ಲ, ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ಅದು ನಮ್ಮನ್ನು ಊರಿಗೆ ಕಳಿಸಲು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡುವ ಕೆಲವು ವ್ಯಕ್ತಿಗಳು ಅವರು ನಮ್ಮನ್ನು ಊರಿಗೆ ಮುಟ್ಟಿಸುವ ಅದು ಹೇಳ್ತೇನೆ. ಓಕೆ ಧನ್ಯವಾದಗಳು ಆಸಿಫ್ ಅವರೇ, ನಮ್ ಜೊತೆ ಮಾತಾಡಿದಕ್ಕೆ.